ಹೆಲೋ ಗಾಯ್ಸ್, ನೀವು ನೋಡ್ತಿದ್ದೀರಾ ಆರ್ ಎಸ್ ಅಕ್ಷಯ್ ಗೇಮಿಂಗ್ ಚಾನಲ್. ಗಾಯ್ಸ್, ನಾವು ಕ್ಲಾಶ್ ಕಾರ್ಡ್ ರ್ಯಾಂಕ್ ಮ್ಯಾಚ್ ಆಡ್ತಾ ಇದ್ದೀರಿ ಗಾಯ್ಸ್. ನಾನಂತೂ ಮ್ಯಾಚ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನೀವೇನಾದರೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಗಾಯ್ಸ್. ಇವನಿಗೆ ಹೆಡ್ ಶಾಟ್ ಅಂತೂ ಕೊಡಲೇಬೇಕು ಗಾಯ್ಸ್. ಗಾಯ್ಸ್, ಹೆಡ್ ಶಾಟ್ ಕೊಟ್ಬಿಟ್ಟೆ ಗಾಯ್ಸ್. 550 ಬಿತ್ತು ಗಾಯ್ಸ್ ಅವನಿಗೆ. ಸೊ ನಾನು ಇಲ್ಲಿ ಮೆಡಿಕಿಟ್ ಹಾಕೊಂಡ್ಬಿಡ್ತೀನಿ ಗಾಯ್ಸ್. ಜಲ್ದಿ ಮೆಡಿಕಿಟ್ ಹಾಕೊಂಡ್ಬಿಟ್ಟೆ. ಯಾಕಂದರೆ ಅವ್ನ ಟೀಮ್ ಅಂತ ಬಂದರೆ ಅಷ್ಟೇ ಗಾಯ್ಸ್. ಸೊ ಮೆಡಿಕಿಟ್ ಹಾಕೊಂಡ್ಬಿಟ್ಟೆ ಗಾಯ್ಸ್. ನಾವು ಉಕೊಂಗಿಂದ ಆಚೆ ಬಂದ್ಬಿಡೋಣ. ನನ್ನ ಕಿಲ್ ಒಂದು ಸಿಗ್ಬಿಡ್ತು ಗಾಯ್ಸ್. ಹೆಡ್ ಶಾಟ್ ಅಂತ ಕಿಲ್ ಮಾಡಿಬಿಟ್ಟೆ ಗಾಯ್ಸ್. ಅಷ್ಟಲ್ಲೇ ಹೆಡ್ ಶಾಟ್ ಗಾಯ್ಸ್. ಹೆಡ್ ಶಾಟ್ ಬಂತು. ಓಕೆ ಗಾಯ್ಸ್, ನಾವು ಮುಂದೆ ಹೋಗೋಣ ಗಾಯ್ಸ್. ನಮ್ಮ ಟೀಮ್ಮೇಟ್ ಕೂಡ ನೋಡ್ಕೊಂಡ್ಬಿಟ್ಟಿದ್ದಾನೆ. ಜಲ್ದಿ ಆದರೆ ನೋಡಿ ಗಾಯ್ಸ್, ನಮ್ಮ ಟೀಮ್ಮೇಟ್ ಎಷ್ಟು ಮಸ್ತ್ ಆಡಿದ್ದಾರೆ ಅಂದರೆ ವಿಕ್ಟರಿನೇ ಆಗಿಬಿಟ್ಟಿದೆ ನೋಡಿ ಗಾಯ್ಸ್. ಓಕೆ ಗಾಯ್ಸ್, ನಾನು 1 ಕಿಲ್ ಮಾಡಿದ್ದೀನಿ. ನನ್ನ ಹೆಸರೇ ಬಂದಿದೆ ಅಲ್ಲಿ. ಓಕೆ, ನೋಡೋಣ ಎಷ್ಟು ಯಾರ್ಯಾರು ಏನು ಕಿಲ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನಾನು P90 ಅಂತ ತಗೊತಿದ್ದೀನಿ ಗಾಯ್ಸ್. P90 ಮತ್ತು ಒಂದು ಗ್ಲೂ ವಾಲ್ ಎತ್ಕೊಂಡ್ಬಿಟ್ರೆ ಸಾಕು ಗಾಯ್ಸ್. ಓಕೆ ಗಾಯ್ಸ್, ಡ್ಯಾಮೇಜ್ ನಮ್ಮದೇ ಜಾಸ್ತಿ. ನಡೀರಿ ಗಾಯ್ಸ್, ಹೋಗೋಣ. ಇನ್ನು 7 ಸೆಕೆಂಡ್ಸ್ ಇದೆ ಗಾಯ್ಸ್. ಅಂದರೆ ಇವಾಗ ನಾನು ಟಾಪ್ ಕಿಲ್ ಮಾಡಬೇಕು ಗಾಯ್ಸ್. ಏನಾದರೂ ಮಾಡಿ ಈ ಮ್ಯಾಚ್ನ ಬುಯ್ಯ ಆದರೂ ಮಾಡಲೇಬೇಕು ಗಾಯ್ಸ್. ಫಸ್ಟ್ ವಿಕ್ಟರಿ ಮಾಡೋಣ, ಆಮೇಲೆ ಬುಯ್ಯ ಮಾಡೋಣ. ಓಕೆ, ಎಲ್ಲಿದ್ದಾರೆ ಅವ್ರು? ಏನೇನು ಗನ್ ಇದೆಯೋ ಗೊತ್ತಿಲ್ಲ ಗೈಸ್. ಹೌದು, ಒಬ್ಬನ ಮೇಲೆ ಹೊರಗ್ತಾ ಇದ್ದಾನೆ ಗೈಸ್. ಒಬ್ಬನ ಮೇಲೆ ಹೊರಗ್ತಾ ಇದ್ದಾನೆ. ನಮ್ಮ ಟೀಮ್ಮೇಟ್ ಮೇಲೆ ಕಳ್ಸೋಣ. 82 ಹೆಡ್ ಶಾಟ್ ಬಿಟ್ಟು ಗೈಸ್. ಈಗ ಹೆಡ್ ಶಾಟ್ ಗೈಸ್. ನೋಡಿದ್ರ ಗೈಸ್, ಈ ಥರ ಆಡಿದ್ರೆ ಓಪಿಯಾಗಿ ಆಡ್ಬೇಕು ಗೈಸ್. ನಾನು ಡೈಮಂಡ್ 2 ಅಲ್ಲಿದ್ದೀನಿ ಗೈಸ್. ಓಪಿಯಾಗಿ ಆಡಲೇಬೇಕಲ್ವ ಗೈಸ್. ಸೊ ನೋಡಿ ಎಲ್ಲಿದ್ದಾರೆ ಗೈಸ್. ಇನ್ನು ಎಷ್ಟು ಜನ ಇದ್ದಾರೆ? ಇನ್ನು 3 ಜನ ಇದ್ದಾರೆ ಗೈಸ್. 3 ಜನ ಎಲ್ಲಿದ್ದಾರೋ ಗೊತ್ತಿಲ್ಲ. ಆದರೆ ಒಬ್ಬನ ಮೇಲೆ ಹೋಗಿರೋದು ನೋಡಿದ್ದೀನಿ. ಆದರೆ ಒಬ್ಬನ ಅಲ್ಲೇ ಇದ್ದಾನೆ ಗೈಸ್. ಸೊ ಮೇಲೆ ಹೋಗ್ಬಿಡೋಣ. ಇಲ್ಲೇ ಇದ್ದಾನೆ ಗೈಸ್. ಇಲ್ಲೇ ಇದ್ದಾನೆ ಅವನು ಇಲ್ಲೇ ಇದ್ದಾನೆ. ಗೈಸ್, ಎಲ್ಲಿಂದಾನೆ ಇದ್ದಾನೆ ಗೈಸ್. ಓಕೆ ರಿವೈವ್ ಮಾಡಿದ್ದೀರಿ. ಬರ್ತಾ ಇದ್ದಾನೆ ಗೈಸ್. ನಮ್ಮ ಟೀಮಿಗೆ ರಿವೈವ್ ಮಾಡಿಬಿಡ್ತಾ ಇದ್ದಾನೆ. ಹೆಂಗೋ ಅವ್ನು ಹಿಂದೆಯಿಂದ ಹೊಡಿತಾರೆ ಗೈಸ್. ಈ ಎನಿಮೀಸ್ ಹಿಂದೆಯಿಂದ ಹೊಡಿತಾರೆ. ಯಾಕಂತ ಗೊತ್ತಿಲ್ಲಲ್ಲ. ಅವ್ರಿಗೆ ಧೈರ್ಯ ಇದ್ದರೆ ಮುಂದೆಯಿಂದ ಬಂದು ಹೊಡಿಬೇಕಲ್ವ ಗೈಸ್. ಕರೆಕ್ಟ್ ಅಲ್ವಾ? ನಾನು ಮೆಡಿಕಿಟ್ ಹಾಕೊಂಡು ಬಿಡ್ತಾ ಇದ್ದೀನಿ. ಓಕೆ, ಒಂದು ಮೆಡಿಕಿಟ್ ಹಾಕಿದೆ ಗೈಸ್. ಇನ್ನೊಬ್ಬನಲ್ಲಿದ್ದಾನೆ. ಇನ್ನು ಎಷ್ಟು ಜನ? ಇನ್ನೂ 2 ಇದ್ದಾರೆ ಗೈಸ್. 2 ಇದ್ದಾರೆ. ಅದ್ರ ನಂತರ ಇನ್ನೂ ಮೆಡಿಕಿಟ್ ಇನ್ನೊಂದು ಇತ್ತು. ಇನ್ನೊಂದು ಹಾಕ್ಕೊಂಡ್ಬಿಡೋಣ. ನಾವು 3 ಜನ ಇದ್ದೀರಿ. ಅವ್ರು 2 ಇದ್ದಾರೆ. ನೋಡೋಣ ಗೈಸ್, ಈ ಮ್ಯಾಚ್ ಅವರು ವಿಕ್ಟರಿ ಮಾಡ್ತಾರಾ ನಾವು ಮಾಡ್ತೀರಾ ಅಂತ. ಎಲ್ಲಿ ಗೈಸ್ ಹೊಡೆದ್ಬಿಟ್ಟ. ನಮ್ಮ ಟೀಮೇಟ್ ನೋಡಿದ್ಬಿಟ್ಟ. ಆದರೆ ಅವ್ನಿಗೆ ರಿವೈವ್ ಮಾಡೋದು. ಗೈಸ್, ಪರವಾಗಿಲ್ಲ ಗೈಸ್. ನೋಡ್ಕೊಳ ಅವನೊಬ್ಬನೇ ಅಲ್ಲ. ಹೊಡೆದ್ಬಿಟ್ಟೆ ನೋಡಿ ಗೈಸ್. ಎಷ್ಟು ಈಸಿಯಾಗಿ ಕಿಲ್ ಮಾಡಿಬಿಟ್ಟೆ ಅಂತ ಇವನ್ನ. ನನಗಿವಾಗ 3 ಕಿಲ್ಸ್ ಮಾಡಿಬಿಟ್ಟಿದ್ದೀನಿ ಗೈಸ್ ಅಷ್ಟು ಬೇಗ. ನಾವು 2 ಮ್ಯಾಚ್ ವಿನ್ ಆಗಿದ್ದೀವಿ ಗೈಸ್. ಆದರೆ ನಮ್ಮ ಆಪೋನೆಂಟ್ ಟೀಮೇಟ್ ಅವರು ಏನೂ ಆಡೇ ಇಲ್ಲ. ಆದರೆ ಈ RS ಅಕ್ಷಯ್ ಗೇಮಿಂಗ್ನ ಮಾತ್ರ ಅವರಿಂದ ಸೋಲ್ಸೋಕ್ಕಾಗೋದಿಲ್ಲ ಗೈಸ್. ಸೊ ಈ ಒನ್ ಟ್ಯಾಪ್ ಹೊಡೆಯೋಕ್ಕೆ ಟ್ರೈ ಮಾಡೋಣ ಗೈಸ್. ಈ ಒನ್ ಟ್ಯಾಪ್ ಅಂತೂ ಪಕ್ಕ ಹೊಡಿಲೇಬೇಕು ಗೈಸ್. 10 ಗೋಲ್ಡು ಮತ್ತು P90 ಗೋಲ್ಡನ್ ಕಲರ್ ಗೈಸ್. 2 ಗೋಲ್ಡನ್ ಕಲರಲ್ಲಿದೆ ಗೈಸ್. ನಾನು ಎಷ್ಟು ಕಿಲ್ ಮಾಡಿದ್ದೀನಿ ಗೈಸ್? 3 ಕಿಲ್ ಮಾಡಿಬಿಟ್ಟಿದ್ದೀನಿ ಗೈಸ್. ಇನ್ನೂ 1 ಕಿಲ್ ಮಾಡಿದ್ರೆ 4 ಕಿಲ್ ಆಗಿಬಿಟ್ಟಿರುತ್ತೆ. ಸೊ ಗೈಸ್, ನಮ್ಮ ಅಪೋನೆಂಟ್ ಅದೇ ಗೈಸ್, ನಾವು ಹಿಂದೆಯಿಂದ ಹೋಗ್ಬಿಡೋಣ ಬನ್ನಿ. ಯಾಕಂದರೆ ಅಲ್ಲೆಲ್ಲರೂ 4 ಜನ ಒಂದೇ ಮನೆಯಲ್ಲಿದ್ದಾರೆ ಗೈಸ್. ಇಲ್ಲಿಂದ ಮಾಡ್ಬಿಡ್ತಾ ಇದ್ದಾರೆ ಗೈಸ್. ಹೆಂಗೆ ಆಡ್ತಾರೋ ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಇಲ್ಲಿ ಹೋಗ್ಬಿಡ್ತಿದ್ದೀನಿ ಗೈಸ್. ಒಂದು ಗ್ಲೂ ವಾಲ್ ಹಾಕೊಂಡ್ಬಿಟ್ಟೆ ಗೈಸ್. ಒಂದು ಸ್ವಲ್ಪ ಹುಷಾರಾಗಿ ಆಡಬೇಕಲ್ವ ಗೈಸ್. ನಾನಂತೂ ರಶ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಮೇಲೆ ಒಬ್ಬನಿದ್ದಾನೆ ಗೈಸ್. ಇಲ್ಲೇ ಒಬ್ಬನಿದ್ದಾನೆ. ಸೊ ನಾನು ಹೊಡೆದ್ಬಿಟ್ಟೆ ಗೈಸ್. ಅಯ್ಯೋ ಗೈಸ್, ಹೊಡೆದ್ಬಿಟ್ಟಿದ್ದಾರೆ ಗೈಸ್ ಅಲ್ವಾ. ನಾನಂತೂ ಕವರ್ ತೊಗೊಂಡ್ಬಿಟ್ಟಿದ್ದೀನಿ ಗೈಸ್. ಕವರ್ ತೊಗೊಂಡು ಈಸಿಯಾಗಿ ಆಡ್ತಾಯಿದ್ದೀನಿ ಗೈಸ್ ನಾನು. ಇಲ್ಲೇ ಒಬ್ಬನಿದ್ದಾನೆ ಇರಂಗಿದ್ದಾನೆ ಗೈಸ್.
ನೋಡೋಣ ನಾನು ಆಚೆ ಬರ್ತಾನೆ ಇಲ್ವಾ ಅಂತ. ನಾನು ಇಲ್ಲಿ ರಿಲೋಡ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಅದರಲ್ಲಿ ಯಾರೂ ಇಲ್ಲ ಗಾಯ್ಸ್, ಯಾರೂ ಇಲ್ಲ. ಬೇಡ ಓ ಗಾಯ್ಸ್, ನೋಡಿದ್ರೆ ಗೈಸ್ ನಮ್ಮ ಟೀಮೆಂಟ್ ಹತ್ರ ಏಕೆ ಇದೆ ಗೈಸ್. ಏಕೆಯಲ್ಲಿ ಎಲ್ಲರೂ ಹೊಡೆದ್ಬಿಟ್ಟಿದ್ದಾನೆ ಗೈಸ್. ಸರಿ ಗೈಸ್, ಇಲ್ಲಿ ನಮ್ಗೆ ಮ್ಯಾಚ್ ಪಾಯಿಂಟ್ ಸಿಗ್ಬಿಟ್ಟಿದೆ. ಇವಾಗ ನಮ್ಮ P90 ಬಾಯ್ ಹೇಳ್ಬಿಡೋಣ. P90ಗೆ ಥಾಮ್ಸನ್ ತಗೊಂಡೋಣ ಗೈಸ್. ಮತ್ತು ಗ್ಲೂವಲ್ಲಂತೂ ಅಷ್ಟೊಂದು ಗೈಸ್. ಮತ್ತು ಸ್ಮೋಕ್ ಗ್ರಾನೇಡ್ ಎತ್ಕೊಂಡ್ಬಿಡೋಣ. ರಿಪೇರ್ ಕಿಟ್ಟು ಬೇಡ. ಹೆಲ್ಮೆಟ್ ಲೆವೆಲ್ 2 ತಗೊಂಡೋಣ ಗೈಸ್. ಸ್ಮೋಕ್ ಬಾಂಬು ಮುಂದೆ ಹಾಕ್ಬಿಡೋಣ. ಇವಾಗ ಥಾಮ್ಸನ್ನು ಮತ್ತು M10 3 ಗ್ಲೂವಾಲು, ಒಂದು ಗ್ರಾನೇಡ್. ಇನ್ನು ಇದೊಂದು ಮ್ಯಾಚ್ ವಿನ್ ಆದರೆ ಸಾಕು ಗೈಸ್. ಇವಾಗ ಅವ್ರ ಹತ್ರ ಯಾವ ಥರ ಗನ್ನುಗಳಿದೆಯೋ ಗೊತ್ತಿಲ್ಲ. ನನ್ನ ಹತ್ರ ಊಕಾಂಗು ಬಂದ್ಬಿಟ್ಟಿಲ್ಲ ಗೈಸ್. ಊಕಾಂಗಿನ ಬಂದಿಲ್ಲ, ನೋಡೋಕ್ಕೆ ಓ ಗೈಸ್ ಮಾಡಿ ಗೈಸ್ ಎಲ್ಲೋ ಹೋಗ್ಬಿಡ್ತಾರೆ ಗೈಸ್, ಸಿಗೋದೇ ಇಲ್ಲ. ಅದೇ ನಮ್ಮ ಟೀಮ್ ಮ್ಯಾಚು ಮಸ್ತ್ ಆಡ್ತಾಯಿದ್ದಾರೆ ಗೈಸ್. ಇಲ್ಲಿ ಯಾರೋ ಒಬ್ಬನು ಕನ್ನಡ ಹುಡುಗ ಇದ್ದಾನೆ, ಚೆನ್ನಾಗಿ ಆಡ್ತಾಯಿದ್ದಾನೆ ಗೈಸ್. ಅವನು ಕೂಡ ಮುಂದೆ ಹೋಗೋಣ. ಇಲ್ಲಿ ನೋಡಿದ್ರೆ ಇಲ್ಲಿ ಎನಿಮಿಸೇ ಇಲ್ಲ ಗೈಸ್. ನಾವು 4 ಜನನೂ ಇದ್ದೀರಿ, ಆದರೆ ಆ ಕಡೆ ಇಬ್ಬರೇ ಇದ್ದಾರೆ ಗೈಸ್. ಅವರಂತೂ ಸೋಲೋದು ಪಕ್ಕಾ ಗೈಸ್. ಓ ಗೈಸ್, ಇವರೆಲ್ಲ ಇಲ್ಲಿದ್ದಾರೆ. ಇವಾಗ ನಾನು ಅವನ ಹತ್ರ ರಶ್ ಮಾಡ್ತೀನಿ ಗೈಸ್, ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಗೈಸ್ ಇಲ್ಲೇ ಇದ್ದಾನೆ ಅನ್ಕೊಂತೀನಿ ನಾನು. ಗೈಸ್ ನೋಡಿ ಗೈಸ್, ಮೆಡಿಕಿಟ್ಟು ಇಲ್ಲ. ಗೈಸ್ ನಾನು ಹೆಲ್ತ್ ನೋಡಿ ಗೈಸ್, 16 HP ಅವನ್ನ 200 HP ಓದ್ಬಿಟ್ಟಿದ್ದೀನಿ ಗೈಸ್. ಅವನ್ನಂತೂ ಕಿಲ್ ಮಾಡಕ್ಕೆ ಬಿಟ್ರಿ ಗೈಸ್, ನಾವು ಬುಯ್ಯಾನು ಮಾಡಿಬಿಟ್ರಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಬಾಯ್.